ವಿಕಾಸ್ ಕಾಲೇಜಿನಲ್ಲಿ ಓಣಂನ್ನು ಆಚರಿಸಲಾಯಿತು. ಕಾಲೇಜಿನ ವಿದ್ಯಾರ್ಥಿಗಳು ಶ್ವೇತ ಬಣ್ಣದ ಸೀರೆ, ಚಿನ್ನಾಭರಣಗಳನ್ನು ಧರಿಸಿದ್ದರು. ವಿದ್ಯಾರ್ಥಿನಿಯರು ಹೂಗಳಿಂದ ಅಲಂಕೃತಗೊಂಡ ರಂಗೋಲಿಯನ್ನ ಇಟ್ಟು ಸಂಭ್ರಮಿಸಿದರು. ಪುರುಷರು ಸಹ ಶ್ವೇತ ವರ್ಣದ ವಸ್ತ್ರವನ್ನು ಧರಿಸಿ ಓಣಂನಲ್ಲಿ ಭಾಗಿಯಾಗುತ್ತಾರೆ. ಕಾಲೇಜಿನ ಸಂಚಾಲಕರಾದ ಡಾಕ್ಟರ್ ಡಿ ಶ್ರೀಪತಿ ರಾವ್, ಪ್ರಾಂಶುಪಾಲರಾದ ಶ್ರೀಯುತ ಡಿ ರಾಜಾರಾಮ್ ರಾವ್, ಆಡಳಿತಾಧಿಕಾರಿಯಾದ ಶ್ರೀಮತಿ ವಿದ್ಯಾ ಕಾಮತ್, ಸಮನ್ವಯಾಧಿಕಾರಿ ಶ್ರೀಯುತ ಪಾರ್ಥಸಾರಥಿ ಪಾಲಿಮಾರ್ ಹಾಗೂ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದೀಪ ಬೆಳಗುವ ಮೂಲಕ ಓಣಂ ಸಂಭ್ರಮದಿಂದ ಆಚರಣೆಯಾಯಿತು.